ಲಯನ್ಸ್ ಕ್ಲಬ್ ಮಂಗಳೂರು ಕುಡ್ಲ ಇದರ ಪದಗ್ರಹಣ ಸಮಾರಂಭವು ನಗರದ ಮಲ್ಲಿಕಟ್ಟೆಯ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು. ಪದಗ್ರಹಣ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಸೆಕೆಂಡ್ ವೈಸ್ ಜಿಲ್ಲಾ ಗವರ್ನರ್ ಲಯನ್ ಸಂಜಯ್ ಶೆಟ್ಟಿ ಅವರು ಭಾಗವಹಿಸಿದ್ದು ಪದಗ್ರಹಣ ಸಮಾರಂಭ ನೆರವೇರಿಸಿಕೊಟ್ಟರು. ಲಯನ್ಸ್ ಕ್ಲಬ್ ಮಂಗಳೂರು ಕುಡ್ಲ ಇದರ ನೂತನ ಅಧ್ಯಕ್ಷರಾಗಿ ಲಯನ್ ಹರೀಶ್ ಕೆ ಪೂಜಾರಿ ಅವರು ಅಧಿಕಾರ ಸ್ವೀಕರಿಸಿದರು. ಅವರಿಗೆ ನಿರ್ಗಮಿತ ಅಧ್ಯಕ್ಷರಾದ ಲಯನ್ ಚಂದ್ರಹಾಸ್ ರೈ ಅವರು ಅಧಿಕಾರವನ್ನು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಲಯನ್ ಜಿಲ್ಲಾ ಗವರ್ನರ್ ಸಂಜಯ್ ಶೆಟ್ಟಿ ಅವರು, ಕುಡ್ಲ ಲಯನ್ಸ್ ಸಂಸ್ಥೆ ಇವತ್ತು ಅತ್ಯುತ್ತಮ ಸೇವೆಯನ್ನ ನೀಡ್ತಾ ಇದೆ. ಇದಕ್ಕೆ ಸಹಕರಿಸಿದ ಎಲ್ಲಾ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿದರು. ಸೇವೆ ಮಾಡುವ ಉದ್ದೇಶದಿಂದ ನಾವು ಲಯನ್ಸ್ ಸಂಸ್ಥೆಗೆ ಸೇರಿದ್ದೇವೆ. ಸಮಾಜದ ಕಟ್ಟಕಡೆಯ ಜನರಿಗೆ ನಮ್ಮ ಸಮಾಜ ಸೇವೆ ತಲುಪಬೇಕು ಅಂತ ಹೇಳಿದ್ರು. ಲಯನ್ಸ್ ಸಂಸ್ಥೆಗೆ ಸೇರಿದಾಗ ನಾವು ಯಾವುದೇ ಪ್ರತಿಷ್ಠೆಗೋಸ್ಕರ ಲಯನ್ಸ್ ಸಂಸ್ಥೆಯನ್ನು ಸೇರಿರುವುದಲ್ಲ, ನಮ್ಮ ಉದ್ದೇಶ ಸೇವೆ ಮಾಡುವುದೊಂದೇ. ಹಾಗಾಗಿ ನಮ್ಮ ಎಲ್ಲ ಯಾವುದೇ ಆಲೋಚನೆಗಳಿದ್ದರೂ ನಾವು ಸಂಸ್ಥೆಯಲ್ಲಿ ನಾವು ಸೇವೆ ಮಾಡಲಿಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟು ಆದಷ್ಟು ಸಮಾಜದ ಕಟ್ಟಕಡೆಯ ಜನರಿಗೆ ನಮ್ಮ ಸಮಾಜ ಸೇವೆ ತಲುಪುವಂತಾಗಬೇಕು ಅನ್ನೋ ಧ್ಯೇಯೋದ್ದೇಶದಿಂದ ನಾವು ಲಯನ್ಸ್ ಸಂಸ್ಥೆಗೆ ಸೇರಿದ್ದೇವೆ. ಹಾಗಾಗಿ ಇವತ್ತು ಕುಡ್ಲ ಲಯನ್ಸ್ ಸಂಸ್ಥೆ ಅತ್ಯುತ್ತಮಗಳ ಸೇವೆಗಳನ್ನು ಮಾಡಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ 98 ಕ್ಲಬ್ಗಳಿದ್ದರೂ ಕೂಡ ಅತ್ಯುತ್ತಮ ಸೇವೆಗಳನ್ನು ಮಾಡಿ ಸಮಾಜದ ಕಡೆಯ ಜನರಿಗೆ ಸಮಾಜ ಸೇವೆ ತಲುಪುವಂತಾಗಿ ಇವತ್ತು ಮೊದಲನೇ ಸ್ಥಾನ ಪಡೆದಿರುವಂಥ ಎಲ್ಲ ಕುಡ್ಲ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರ ಅಭಿನಂದನೆ ಮತ್ತೊಮ್ಮೆ ಬಾರಿ ಸಲ್ಲಿಸ್ತಾ ಇದ್ದಾರೆ. ಅನಂತರ ನೂತನ ಅಧ್ಯಕ್ಷರಾದ ಲಯನ್ ಹರೀಶ್ ಕೆ ಪೂಜಾರಿ ಅವರು ಮಾತನಾಡಿ, ಲಯನ್ಸ್ ಕುಡ್ಲ ಇದರ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ ಅವರು, ಮುಂದಿನ ದಿನಗಳಲ್ಲಿ ಲಯನ್ಸ್ ಕ್ಲಬ್ ಜಿಲ್ಲೆಯ ಅತ್ಯುತ್ತಮ ಸಂಸ್ಥೆಯಾಗಿ ಮೂಡಿಬರಲು ಸದಸ್ಯರ ಸಹಕಾರ ಬೇಕಿದೆ ಅಂತ ಹೇಳಿದರು. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪ್ರಾಂತೀಯ ಅಧ್ಯಕ್ಷರಾದ ಲಯನ್ ಗೀತಾ ಆರ್ ಶೆಟ್ಟಿ ಹಾಗೂ ವಲಯಾಧ್ಯಕ್ಷರಾದ ಲಯನ್ ಚಂದ್ರಹಾಸ್ ರೈ ಇವರ ಮಾರ್ಗದರ್ಶನ ಮತ್ತು ನಮ್ಮ ಸಾಲಿನ ಕಾರ್ಯದರ್ಶಿಯಾಗಿ ಶ್ರೀಧರ್ ರಾಜ್ ಶೆಟ್ಟಿ ಹಾಗೂ ಖಜಾಂಚಿಯಾಗಿ ಸುರೇಶ್ ಎಸ್ ಅವರ ಸಂಪೂರ್ಣ ಸಹಕಾರವನ್ನು ಬಯಸುತ್ತೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಲಯನ್ಸ್ ಕ್ಲಬ್ ಜಿಲ್ಲೆಯ ಅತ್ಯುತ್ತಮ ಕ್ಲಬ್ ಆಗಿ ಮೂಡಿಬರಲು ಇನ್ನಷ್ಟು ಸೇವಾ ಚಟುವಟಿಕೆಗಳನ್ನು ನಡೆಸಲು ನಮ್ಮ ಕ್ಲಬ್ಬಿನ ಸ್ಥಾಪಕರು, ಎಲ್ಲ ಮಾಜಿ ಅಧ್ಯಕ್ಷರುಗಳು, ಸರ್ವ ಸದಸ್ಯರ ಸಹಕರಿಸಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ ಸದಸ್ಯರನ್ನ ಅಭಿನಂದಿಸಲಾಯಿತು. ಈ ವೇಳೆ ನೂತನ ಸೆಕ್ರೆಟರಿ ರಾಜ್ ಶೆಟ್ಟಿ, ಕೋಶಾಧಿಕಾರಿ ಲಯನ್ ಸುರೇಶ್ ಎಂಎಸ್, ಲಯನ್ ಹರೀಶ್ ಕೆ ಉಜ್ಜೋಡಿ, ಲಯನ್ ಶ್ರೀಧರ್ ರಾಜ್ ಶೆಟ್ಟಿ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.